ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ಮಸೂದೆಗಳನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘಟನೆಗಳ ಒಕ್ಕೂಟದಿಂದ ಬೇಸಿರೋಡಿನ ಮೇಲ್ಸೇತುವೆಡಿಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಯಿತು. ಅನ್ನದಾತರ ರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಬಂಡವಾಳಶಾಹಿಗಳ ಹಿತವನ್ನು ಕಾಪಾಡ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 4 ತಿಂಗಳಿನಿಂದ ದೆಹಲಿಯ ಹೊರವಲಯದಲ್ಲಿ ರೈತರು ಧರಣಿ ಕುಳಿತಿದ್ದಾರೆ. ಸಿನಿಮಾ ನಟಿ ಗರ್ಭಿಣಿ ಆದರೆ ಕರೆ ಮಾಡಿ ಆರೋಗ್ಯ ವಿಚಾರಿಸುವ ಪ್ರಧಾನಿ ಮೋದಿಗೆ ರೈತರ ಸಮಸ್ಯೆಯನ್ನ ಆಲಿಸುವ ಸೌಜನ್ಯ ಇಲ್ಲ. ರೈತರ ಜಪ ಮಾಡ್ತಾ ಅಧಿಕಾರಕ್ಕೆ ಬಂದವರು ರೈತರಿಗೆ ಮರಣ ಶಾಸನವಾಗುವ ಕಾನೂನು ಜಾರಿ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ನಾಯಕರಾದ ರವಿಕಿರಣ್ ಪುಣಚ, ಓಲ್ವಾಸ್ ಫೆರ್ನಾಂಡಿಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ, ಯಾದವ ಶೆಟ್ಟಿ, ಕೃಷ್ಣಪ್ಪ ಸಾಲಿಯನ್, ರಾಮಣ್ಣ ವಿಟ್ಲ, ವಸಂತ ಪೂಜಾರಿ, ತುಳಸಿದಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯಕ್ಕೆ ಮಾಡ್ಕೊಂಡಿದೆ ಯಾರಿಗೆ ರೈತರನ್ನ ಕಾನೂನು ಜಾರಿ ಮಾಡಿ ಸರ್ಕಾರ ತಿದ್ದುಪಡಿ ತನ ಒಂದುಂಡು ಇನಿ ಮಲ್ಲ ಮಲ್ಲ ಬೆಂಡರ್ಸ್ ನಕ್ಲೆಗ್ ಹೊರತು ಇನಿ ಈ ಒಂಜಿ ಕೃಷಿ ಆಗಿದ ಕೇಸನ್ನು ಎಲ್ಲ ಹೋರಾಟಗಾರರ ವಿರುದ್ಧ ದಾಖಲಾದ ಪ್ರಕರಣಗಳನ್ನು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಮಾತಾ ಕಾರ್ಮಿಕ ನಾಯಕ ಮುಖಂಡರೇ, ಈ ಊರ್ದ ಮಹಾಜನ ಬಂಧುರೇ,